ಉಳ್ಳಾಲ ಸಮುದಾಯ ಕೇಂದ್ರದಲ್ಲಿ ಅತಿ ಶೀಘ್ರವಾಗಿ ಜಿಲ್ಲೆಯ ಪರಿಸ್ಥಿತಿಗೆ ಅನುಗುಣವಾಗಿ ಕೋವಿಡ್ ಕೇರ್ ಸೆಂಟರ್ ಮಾಡಲು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈಗಿರುವಂತಹ ಯೋಜನೆಯ ಪ್ರಕಾರ ಉಳ್ಳಾಲ ಸಮುದಾಯ ಆಸ್ಪತ್ರೆಯನ್ನ 2 ವಿಭಾಗ ಮಾಡಲಾಗಿದೆ. ಜನರಲ್ ಡಿಪಾರ್ಟ್ಮೆಂಟ್, ಆಯುಷ್ ಡಿಪಾರ್ಟ್ಮೆಂಟ್, ಅಲೋಪತಿ ಡಿಪಾರ್ಟ್ಮೆಂಟ್ ಆಗಿ ಒಂದು ವಿಭಾಗ ಮಾಡಿದ್ರೆ ಕೋವಿಡ್ ಕೇರ್ ಸೆಂಟರ್ಗೆ ಬೇರೆಯೇ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು. ಕೋವಿಡ್ ಕೇರ್ಗೆ ಬೇಕಾಗುವಂತಹ ಹೆಚ್ಚುವರಿ ನರ್ಸ್ಗಳು, ಹೆಚ್ಚುವರಿ ಡಾಕ್ಟರ್ಸ್ಗಳು ಹಾಗೂ ಅಟೆಂಡರ್ಗಳನ್ನು ನಮ್ಮ ಮನವಿ ಮೇರೆಗೆ ಯನಪೋಯ ಮೆಡಿಕಲ್ ಕಾಲೇಜಿನವರು ನಿಭಾಯಿಸುತ್ತಾರೆ ಅನ್ನೋ ಮಾತು ಕೊಟ್ಟಿದ್ದಾರೆ ಎಂದರು. ಈಗಿರುವಂತಹ ಒಂದು ಯೋಜನೆ ಪ್ರಕಾರ ಆ ಒಂದು ಆಸ್ಪತ್ರೆಯನ್ನು 2 ವಿಭಾಗ ಮಾಡಿ, ಒಂದು ಜನರಲ್ ಪೇಷಂಟ್, ನಮ್ಮಲ್ಲಿ ತಿಂಗಳಿಗೆ 35 ಹೆರಿಗೆ ಆಗುವಂಥದ್ದು, ಅದೇ ಆಯುಷ್ ಡಿಪಾರ್ಟ್ಮೆಂಟ್, ಅಲೋಪತಿ ಡಿಪಾರ್ಟ್ಮೆಂಟ್ ಅದನ್ನು ಸಪ್ರೇಟ್ ಮಾಡಿ ಕೋವಿಡ್ ಕೇರಿಗೆ ಸಪ್ರೇಟ್ ಎಂಟ್ರೆನ್ಸ್ ಮತ್ತು ಸಪ್ರೇಟ್ ವ್ಯವಸ್ಥೆ ಮಾಡಲಾಗುವುದು. ಕೋವಿಡ್ ಕೇರಿಗೆ ಬೇಕಾಗುವಂತಹ ಹೆಚ್ಚುವರಿ ನರ್ಸ್ಗಳು, ಹೆಚ್ಚುವರಿ ಮ್ಯಾನೇಜ್ ಮಾಡಲಿಕ್ಕೆ ಡಾಕ್ಟರ್ಗಳು ಮತ್ತು ಅಲ್ಲಿ ಅಟೆಂಡರ್ಗಳು ಮತ್ತು ಕ್ಲೀನರ್ ಎಲ್ಲವೂ ಕೂಡ ಇವತ್ತು ನಮ್ಮ ಮನವಿ ಮೇರೆಗೆ ಯನಪೋಯ ಮೆಡಿಕಲ್ ಕಾಲೇಜಿನವರು ಅದನ್ನು ನಿಭಾಯಿಸ್ತಾರೆಂಬ ಮಾತನ್ನು ಕೂಡ ಇವತ್ತು ಕೊಟ್ಟಿರುತ್ತಾರೆ.